ವರ್ಷ ಜಮ್ಮುವಿನ ಪುಲ್ವಾಮಾದಲ್ಲಿ ಭಯೋತ್ಪಾದಕರ ದಾಳಿಯಿಂದ ಬಲಿದಾನವಾದ ಸೈನಿಕರನ್ನ ನೆನಪು ಮಾಡಿಕೊಂಡು ಮತ್ತು ಅವರ ಕುಟುಂಬಗಳಿಗೆ ಗೌರವ ಕೊಡುವ ದೃಷ್ಟಿಯಿಂದ ಪ್ರತಿ ವರ್ಷ ಫೆಬ್ರವರಿ 14ರಂದು ಪುಲ್ವಾಮಾ ಹುತಾತ್ಮ ದಿನ ಆಚರಿಸಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಪ್ರಾಂತ ಸಂಯೋಜಕ ಸುನಿಲ್ ಕೆಆರ್ ಹೇಳಿದರು. ಅವರು ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿ ಫೆಬ್ರವರಿ 14ರಂದು ಪುಲ್ವಾಮಾ ಹುತಾತ್ಮ ದಿನ ಆಚರಿಸಲು ಗೃಹ ಸಚಿವರಿಗೆ ಪತ್ರದ ಮೂಲಕ ಮನವಿ ಮಾಡಲಿದ್ದೇವೆ. ಕರ್ನಾಟಕ ರಾಜ್ಯದಾದ್ಯಂತ ಬಜರಂಗದಳದ ಎಲ್ಲ ಸಂಘಟನೆಯ ಕಾರ್ಯಕರ್ತರು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಎಲ್ಲ ರಾಷ್ಟ್ರ ಪ್ರೇಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೈನಿಕರಿಗೆ ಶ್ರದ್ಧಾಂಜಲಿ ಅರ್ಪಿಸೋಣ ಎಂದು ಕರೆ ನೀಡಿದರು. ಆ ಬಲಿದಾನದ ಏನು ಬಲಿದಾನ ಆಗಿದೆ, ಆ ಬಲಿದಾನಕ್ಕೆ ಒಂದು ಹುತಾತ್ಮ ದಿವಸ ಮಾಡಬೇಕೆನ್ನುವಂಥ ಉದ್ದೇಶದಿಂದ ನಾಡಿದ್ದು ಫೆಬ್ರವರಿ 14ರಂದು ಬಜರಂಗದಳ ಪುಲ್ವಾಮಾ ಹುತಾತ್ಮ ದಿವಸ್ ಎನ್ನುವಂಥ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕದ ದಕ್ಷಿಣ ಪ್ರಾಂತಾದ್ಯಂತ ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ. ಎಲ್ಲ ಜಿಲ್ಲೆಗಳಲ್ಲಿ ಈ ಪುಲ್ವಾಮಾ ಹುತಾತ್ಮ ದಿವಸ್ ಏನು ಕಾರ್ಯಕ್ರಮ ಇದೆ, ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಕಾರ್ಯಕರ್ತರು ಇದನ್ನು ಆಯೋಜನೆಯನ್ನು ಮಾಡ್ತಾರೆ. ಹಾಗೆ ಎಲ್ಲ ರಾಷ್ಟ್ರಪ್ರೇಮಿಗಳು, ದೇಶ ಪ್ರೇಮಿಗಳು ಇದರಲ್ಲಿ ಭಾಗವಹಿಸಬೇಕೆನ್ನುವಂಥದ್ದನ್ನು ಇವತ್ತು ಬಜರಂಗದಳ ಮನವಿಯನ್ನು ಮಾಡ್ತಾ ಇದೆ. ಇನ್ನು ಫೆಬ್ರವರಿ 14ರಂದು ಇಡೀ ದೇಶದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯಾದ ಪ್ರೇಮಿಗಳ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದರ ಬದಲು ಪುಲ್ವಾಮಾದಲ್ಲಿ ಬಲಿದಾನಗೈದ ವೀರ ಸೈನಿಕರ ದಿನವನ್ನು ಆಚರಣೆ ಮಾಡಬೇಕು ಎಂದು ಹೇಳಿದರು. ಈ ದೇಶದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯ ಭಾರಿ ದೊಡ್ಡ ದಾಳಿ ಈ ಮೂಲಕ ಪ್ರೇಮಿಗಳ ದಿನಾಚರಣೆ ಮೂಲಕ ಮಾಡುವಂಥದ್ದನ್ನು ಇವತ್ತು ಬೇರೆ ಬೇರೆ ನಮ್ಮ ವಿರೋಧಿಗಳೇನಿದ್ದಾರೆ ಮಾಡ್ತಾ ಇದ್ದಾರೆ. ಅದನ್ನು ಪೂರ್ತಿಯಾಗಿ ಬಜರಂಗದಳ ನಿರಂತರವಾಗಿ ಅದನ್ನು ವಿರೋಧವನ್ನು ಮಾಡ್ತಾ ಇದೆ. ಈ ಸಲವೂ ಕೂಡ ಅದನ್ನು ವಿರೋಧವನ್ನು ಮಾಡುತ್ತೆ. ಈ ಸಂದರ್ಭ ಮಂಗಳೂರು ವಿಭಾಗದ ಸಂಯೋಜಕ್ ಭುಜಂಗ್ ಕುಲಾಲ್, ಜಿಲ್ಲಾ ಸಂಯೋಜಕ್ ಪುನೀತ್ ಅತಾವರ್, ಉಡುಪಿ ಜಿಲ್ಲಾ ಸಂಯೋಜಕ್ ದಿನೇಶ್ ಮೆಂಡನ್ ಉಪಸ್ಥಿತರಿದ್ದರು.